ಕೊಡಲೇಬೇಕಾ? ನಮ್ಮಲ್ಲಿ ಸಾಮರ್ಥ್ಯ ಉಂಟು, ಅದಕ್ಕಾಗಿ ಮುಂದುವರೆದು ಬಂದದ್ದು. ಎಲ್ಲವನ್ನು ನಿಲ್ಲಿಸುವುದಕ್ಕಾಗಿ ಬಂದವಳು ಈ ಸೇನಾನಿ ಕಮಲ ಗಂಡಿನಿ. ಏ ಹುಡುಗ, ಹುಡುಗ ಅಂದ್ರೆ ನೀ ಬಹಳ ಹಳೆಯವಳ. ಯಾರು ಯಾರಿಗೆ ಹೇಳುತ್ತೇನೆ ಹುಡುಗ ನೋಡಿ ನಾನು ಆಡುವಂತ ಮಾತು ಯಾವ ರೀತಿಯಲ್ಲಿ ಈ ರೀತಿ ಕರೆಯುವುದು. ನೀನು ಮಾಡಿದಂತ ಸಣ್ಣ ಕೆಲಸವನ್ನು ನೋಡಿ ಹುಡುಗ ಹೌದಪ್ಪ ಅದಲ್ಲದೆ ಹೋದೆ. ನೀನು ನಿನ್ನಂತವರು ಇಂಥ ಕಾರ್ಯ ಹೇಯವಲ್ಲ. ನಮ್ಮದಾದಂತಹ ಶ್ರೀಮಲಯಾಳಕ್ಕೆ ಬಂದು ನಮ್ಮ ಅದನ್ನು ಮೆಟ್ಟುವುದಕ್ಕಾಗಿ ಬಂದೇ ಇಲ್ಲ. ನೀತಿಯ ಮಾತನ್ನ ಹೇಳ್ತಾ ಇದ್ದೇನೆ. ತಪ್ಪಾಗಿ ಕಾಲಿಗೆ ಅದೇ ಇರ್ತದೆ. ಕಾಲಿಗೆ ವಿದ್ಯೆ ಅಂತ ಆದ್ರೆ ಬದುಕುವುದಕ್ಕೆ ಇನ್ನು 3 ಗಳಿಗೆ ಅವಕಾಶ ಕೊಡ್ತೇನೆ. ಇಲ್ಲ ಅಂತಾದ್ರೆ ಶಿರಶ್ಚಾರ Oh
ಬಂದವನ ಒಮ್ಮಿಂದೊಮ್ಮೆಗೆ ಬಂದು ನನ್ನನ್ನು ತಡೆದು ನಿಲ್ಲಿಸುವಲ್ಲಿ ಮುಂದಾಗ್ತಾ ಇತ್ತು. ಏನು ಎನ್ನುವುದು ಅರ್ಥ ಆಗ್ತಾ ಇಲ್ಲ. ಒಮ್ಮೆ ನಿನ್ನ ಕಣ್ಣಲ್ಲಿ ದೃಷ್ಟಿ ಇದೆ ಅಂತ ಗ್ರಹಿಸಿದ್ದೀನಿ. ಕಣ್ಣಿದ್ರೆ ಸಾಕಾಗ್ಲಿಕ್ಕಿಲ್ಲ, ನೋಡುವ ಕಣ್ಣಿಗೆ ಯಾವ ಸ್ಥಳ ಏನು, ಬಂದಿರುವವರು ಗಂಡ ಹೆಣ್ಣ ಅಂತ ಸೂಕ್ಷ್ಮವಾಗಿ ಗ್ರಹಿಸುವಂತಹ ದೃಷ್ಟಿಯೂ ಬೇಕಾಗುತ್ತದೆ. ನಿನಗೆ ದೃಷ್ಟಿ ಇಲ್ಲ, ನೋಡು. ದೃಷ್ಟಿ ತಪ್ಪಿ ನಡೆದ. ಹೌದು, ಮತ್ತೆ ದೃಷ್ಟಿ ತಪ್ಪಿದ್ದು ಮಾತ್ರ ಅಲ್ಲ, ದಾರಿ ತಪ್ಪಿ ನಡೆದಿದ್ದೀಯ ನೀನು. ನೋಡು, ಏನು ಫಲಕವನ್ನು ನಾವು ಬರೆಸಿ ಹಾಕಿದ್ದೇವೆ, ಪುರುಷರಿಗೆ ಪ್ರವೇಶ ಇಲ್ಲ. ಓದಲಿಕ್ಕೆ ಬರ್ತದ? ಓದಲಿಕ್ಕೆ ಬರ್ತದೆ. ಓದಲಿಕ್ಕೆ ಬಂದು ಕೂಡ ಇಲ್ಲಿಗೆ ಬರುವವರನ್ನು ಏನಂತ ಹೇಳ್ತಾರೆ? ಕಳ್ಳರು ಅಂತ ಹೇಳುದು. ಒಂದು ಪ್ರದೇಶದಲ್ಲಿ ನೀತಿ ನಿಯಮಗಳಿದ್ರೆ ಅದನ್ನು ಧಿಕ್ಕರಿಸಿ ಯಾವಾತ ನಡೆಯುತ್ತಾನೋ ಅದು ಒಂದು ಪ್ರಶ್ನಿಸಬೇಕು ಎನ್ನುವ ಹಾಗೆ, ಮತ್ತೊಂದು ಅಲ್ಲಿದ್ದದೇನಾದ್ರೂ ಅಪಹರಿಸಿಕೊಂಡು ಹೋಗಬೇಕು ಎನ್ನುವ ಉದ್ದೇಶ. ಒಂದು ಉದ್ದೇಟತನ ಅಂತ ಆಗ್ತದೆ. ಯಾರಿಗೂ ತಿಳಿಯದೇ ಇದ್ದಾಗೆ ಪ್ರವೇಶ ಮಾಡಿದಂತಾದ್ರೆ ಅವ ಕಳ್ಳ ಅಂತ ಆಗ್ತದೆ. ಹೌದು, ತಿಳಿದೇ ಪ್ರವೇಶಿಸಿದವರು. ಹೌದಾ? ಉದ್ದೇಟತನ ಅಲ್ಲ, ಅವ್ರಿಗೆ ಮೂರ್ಖ ಅಂತ ಹೇಳುದು. ಹೀಗೆ ಹೇಳ್ಬೋದು. ಹಾಗೆ ಆಯ್ತಲ್ಲ ಈಗ. ಅಲ್ಲ, ನಿಮಗೆ ವ್ಯವಹಾರ ಜ್ಞಾನ ಏನು ಅಂತ ಗೊತ್ತಿಲ್ಲ, ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿದೆಯಾ? ಅಂದ್ರೆ ದ್ವಾರಪಾಲಕಿಯನ್ನು ಹೊಡೆದೆಯಂತೆ ಬಡದೆಯಂತೆ, ಆ ವಯಸ್ಸಾದವರಲ್ಲಿ ಹಾಗೆ ವ್ಯವಹರಿಸುವುದ? ನಾವು ಸಾರಿ ಹೇಳಿದ್ದೆ, ಹೀಗಲ್ಲ ಹಾಗೆ ಅಂತ ತಿಳಿಸಿ ಹೇಳುವುದಕ್ಕೆ ಹೋದ್ರೆ ಅವರು ಉದ್ದೇಶತನ ಮಾಡಿದಾಗ ನಾವು ರಟ್ಟೆಗಟ್ಟಿದ್ದವರು ಮುಂದುವರಿಲೇಬೇಕು. ನೀನು ಹೊಡೆದದ್ದು ಆಳಿಗಾದ್ರೂ ಕೂಡ ಆ ನೋವನ್ನು ಅನುಭವಿಸಿದ್ದು ಆಳುವ ನಮಗೆ ಹಾಗೂ ನನ್ನ ಒಡತಿಗೆ, ಅದನ್ನು ಪ್ರಶ್ನಿಸಲೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವ ಹಾಗೆ ಹಿಂದೆ ಹೋದ್ರೆ ಒಳ್ಳೆಯದಾಯ್ತು, ಇಲ್ಲ ಅಂತಂದ್ರೆ ನಾನಲ್ಲ, ನಾನು ಹಿಡಿದ ಧನುಷರ ಉತ್ತರಿಸ್ತದೆ ನಿನಗ. ಹೋರಾಟದಲ್ಲ, ಹೌದು, ಉತ್ತರವ.
ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹಿಂದಕ್ಕೆ ಹೋದ್ರೆ ಒಳ್ಳೇದಾಯ್ತು. ಸುಂಕ ಕೊಟ್ಟು ಬಂದವರು ಅಲ್ಲ. ಇಲ್ಲಿ ಬಂದು ನಿನಗೆ ಏನ್ ಲಾಭ ಇಲ್ಲ ಅಂತ ಹೆಣ್ಣು ಮಕ್ಕಳ ಕೈಪೆಟ್ಟು ತಿಂದು ಹೋಗ್ಬೇಕಾಗುತ್ತದೆ. ಕೈಪೆಟ್ಟು ಒಂದೇ ಅಲ್ಲ, ಬಳೆ ಪೆಟ್ಟು ಉಂಟು. ಜಾಗ್ರತೆ ಮಾಡ್ತೀಯ ನೀನು. ಅಲ್ಲ, ಎಷ್ಟು ಜನದ ಪೆಟ್ಟು ತಿಂದಿದ್ದೀನಿ ನೀನು? ಯಾರು? ಹೆಣ್ಣು ಮಕ್ಕಳ ಹತ್ರ. ಹೆಣ್ಣು ಅಂತ ಹೇಳಿದ್ರೆ ಕೈಯಲ್ಲಿ ಬಳೆ ಧರಿಸಲೇಬೇಕು. ಬಳೆ ಪೆಟ್ಟು ತಿಂದ ಅನುಭವ ನಿನಗುಂಟು? ಬರೇ ಕೈ ಪೆಟ್ಟೆಲ್ಲ ಬಳೆ ಪೆಟ್ಟು ಒಟ್ಟಿಗಿರ್ತದೆ ಅಂತ. ಜೊತೆ ಜೊತೆಯಾಗಿ ಬೀಳ್ತದೆ, ಜೊತೆಯಾಗಿ ಸೇರ್ಕೊಳ್ಳುವ. ಬೆನ್ನು ಗಟ್ಟಿ ಉಂಟ ನಿನಗೆ? ಬೆನ್ನು ಎಷ್ಟು ಗಟ್ಟಿ ಉಂಟು ಅಂತ ತೋರಿಸ್ತೇನೆ. ಗೊತ್ತಾಗ್ತದೆ ನಿನಗೆ. ಗೊತ್ತಾದ್ಮೇಲೆ ಗೊತ್ತಾಗ್ತದೆ. ಕಣ್ಣಿನೊಡನೆ ಯುದ್ಧವು ಹೆಣ್ಣಿನಲ್ಲ ಹೋರಾಟವ. ಯಾಕೆ? ನಿನ್ನ ಸೇನೆಗಾದ ಅವಸ್ಥೆಯನ್ನ ಕಂಡು ಸಹ ತನ್ನರ್ಪಾಡಗಳನ್ನು ಹಿಡಿದು ಕೆಳಕರಿಸುತ್ತ ಹೋರಾಟಕ್ಕೆ ಬರ್ತೀರಿ ಅನ್ನೋ ಹಾಗೆ ಮುಂದುವರಿದು ಬರ್ತೀವಿ. ಹೆಣ್ಣಿನೊಡನೆ ಯುದ್ಧ ಮಾಡಿದ್ರೆ ಏನಾಗುತ್ತದೆ ನಿನಗೆ? ಎಂತ ಯುದ್ಧ ಮಾಡುದೆ ನಿಮ್ಮಲ್ಲೆಲ್ಲ? ಏನಾಗ್ತದೆ ಮರ? ಹೋರಾಟ ಮಾಡಿ ಎಲ್ಲಾದ್ರೂ ಜಯವನ್ನು ಸಾಧಿಸಿದೆ ಅಂತಾದ್ರೆ ಪ್ರಪಂಚ ಮುಖದಲ್ಲಿ ಹೇಳುವುದೇನು? ಯಾವ ಹೆಣ್ಮಕ್ಳು ಒಟ್ಟಿಗೆ ಹೋರಾಟ ಮಾಡಿ ಗೆದ್ದಂತೆ ಆಗ್ತದೆ. ನಿಂಗೆ ಪ್ರಚಾರ ಸಿಗುವುದು ಗೆದ್ದಾಗಲ ಅಥವಾ ಪೆಟ್ಟು ತಿಂದಾಗಲ? ಹೇಳು. ಒಂದು ವಿಷಯ ಇಲ್ಲ, ನಿನಗೆ ಯಾವ್ದ್ರಲ್ಲಿ ಪ್ರಚಾರ ಸಿಗ್ತದೆ ಅದಕ್ಕೆ ಅನುಕೂಲ ಮಾಡಿ ಕೊಡುವ. ಪ್ರಚಾರ ದೃಷ್ಟಿ ಹಾಗೆ ಎರಡು ಬಗೆಯ ಪ್ರಚಾರ. ಯಾವುದು? ಒಳ್ಳೇದು ಮಾಡಿ ಪ್ರಚಾರ ಪಡೆದುಕೊಳ್ಳೋರು ಬೇರೆ, ಇನ್ನು ಕೆಟ್ಟದ್ ಮಾಡಿ ಪ್ರಚಾರ ತಗೊಳ್ಳೋರು ಬೇರೆ. ನಿನಗೆ ಯಾವ್ದಾಗ್ಬೋದು? ಇನ್ನು ಈಗೀಗ ಪ್ರಪಂಚದಲ್ಲೆಲ್ಲ ಒಳ್ಳೇದ್ ಮಾಡಿ ಹೆಸರು ಮಾಡುವವರು ಕಡಿಮೆ, ಕೆಟ್ಟದ್ ಮಾಡಿ ಹೆಸರು ಮಾಡುವವರೇ ಹೆಚ್ಚು. ಹಾಗಾದ್ರೆ ನೀನ್ ಪೆಟ್ಟು ತಿನ್ನುವುದೇ ಒಳ್ಳೇದು. ಇಲ್ಲಪ್ಪ, ಪೆಟ್ಟು ತಿನ್ನುವುದು ಕೆಟ್ಟದ್ದು ಅಂತ ಯಾರು ಹೇಳಿದ್ರು? ಅಲ್ಲ, ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿಂದ್ರೆ ಪ್ರಚಾರ ಬೀಳುವುದಿಲ್ಲ. ನಿನ್ನಲ್ಲೆಲ್ಲ ಹೋರಾಟ ಮಾಡಿ ನಿನ್ನೊಟ್ಟಿಗೆ ನಾನು ಸಣಸಾಡಿ ನಿನ್ನಡೆಗೆ ಸೋತೆ ಅಂತ ಇಟ್ಟುಕೋ. ಸೋತ್ರೆ ಏನಾಗ್ತದೆ? ತಿಳಿದ ಮಾದವ ಹೆಣ್ಮಕ್ಳೊಟ್ಟಿಗೆ ಯುದ್ಧಕ್ಕೆ ಹೋಗ್ಬಾರ್ದಿತ್ತು. ಯುದ್ಧಕ್ಕೆ ಹೋದ್ರೂ ಪ್ರಶ್ನೆ ಮಾಡುವವರಿದ್ದಾರೆ, ಹೋಗ್ಲಿಲ್ಲ ಅಂತೂ ಆದ್ರೂ ಹೇಳುವವರಿದ್ದಾರೆ. ಹೇಳುವವ್ರ ಬತ್ತಿಗೆ ನಾವು ತಲೆಬಿಸಿ ಮಾಡ್ಕೊಳ್ಳೋರಿಲ್ಲ. ಆದ್ರೂ ಕಾಲಿಡುವ ಮುನ್ನ ಕಣ್ಣಿಡ್ಬೇಕು. ಹೆಣ್ಣಿನೊಡನೆ ಯುದ್ಧ ಅಂತ ಹೇಳಿದ್ದಕ್ಕಾಗಿ ಮಾಡ್ಬೇಕು ಅನ್ನುವ ಹಾಗೆ ಮನಸ್ಸು ಉಂಟು. ಮುನ್ನಡೆಯುವರೆ ಮನಸ್ಸು ಹೇಸ್ತದೆ. ಹೇಸುವವನು ನನ್ನ ಸೇನಾ ನಾಯಕಿ ಕಮಲಗಂಧಿನಿಯ ಜೊತೆ ಯಾಕೆ ಯುದ್ಧ ಮಾಡಿದೆ ನೀನು? ಆಗ ನಿನಗೆ ಮನ ಹೇಸ್ತಿಲ್ವಾ? ಈಗ ನಿನಗೆ ಜ್ಞಾನ ಆದದ? ಅವಳು ಮಾತೇ ಆಗ್ಲಿಲ್ಲ, ಅವಳು ಮೈಮೇಲೆ ಬಿದ್ದದೆ. ಆತ್ಮರಕ್ಷಣೆಗಾಗಿ ಎಲ್ಲಾದ್ರೂ ಅವಳು ಹಿಡ್ಕೊಂಡು ನನಗಾಗಿತ್ತು ಅನ್ನೋ ಸಲುವಾಗಿ ಬಡದದ್ದು ಬಿಟ್ರೆ ಮತ್ ನಾನಾಗ ಹೊಡಿಲಿಲ್ಲ. ಬಡದದ್ದು ಹೌದಲ್ವ? ಬಲಗೈಲಿ ಹೊಡಿಲಿಲ್ಲ, ಎಡಗೈಲಿ ಹೊಡೆದ, ಅಲ್ಲೇ ಬಿದ್ದವಳು. ಆದ್ರೆ ಹೊಡೆದದ್ದು ಹೌದಲ್ವ? ಹೊಡೆದಲ್ಲ. ಆಗ ಇಲ್ಲದ ಬುದ್ಧಿ ನಿನಗೆ ಈಗ ಯಾಕೆ ಜಾಗೃತ ಆಯ್ತು ಅಂತ? ನೀನು ಇಲ್ಲಿ ಮಂತ್ರಿನಿ ಅಲ್ವಾ? ಹೌದು. ನಿನಗೇನಾದ್ರೂ ಇನ್ನು ಮುಂದೆ ಏನಾದ್ರೂ ಅನುಕೂಲ ಆಗ್ಬೇಕೆನ್ನುವ ಸಲುವಾಗಿ ಒಂದು ಬುದ್ಧಿ ಮಾತು ಹೇಳುವ ಸಲುವಾಗಿ ತಡದೆ. ನಿನ್ನ ಕೇಳಿ ನಮಗೆ ಅನುಕೂಲ ಆಗ್ಬೇಕು ಅಂತಿಲ್ಲ. ಒಂದು ಬಾಣ ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬಂದು ನಿನ್ನ ಅನುಕೂಲ ನಾವು ಕೇಳುದಾ? ಕ್ಷೇತ್ರ ಅಲ್ಲ ಬಿಡೆ, ಯಾವ ಕ್ಷೇತ್ರಕ್ಕೆ ಹೋದ್ರೂ ಆ ಇಲ್ಲಿರುವುದೆಲ್ಲ ಹೆಣ್ಣು ಮಕ್ಕಳು, ಜಾಗ್ರತೆ ಮಾಡಿ ನೀನು. ಅದಕ್ಕಾಗಿ ಹೆಣ್ಮಕ್ಳು ಇದ್ರೆ ತಲೆ ಬಿಸಿ ಇಲ್ಲ, ನಮ್ಮೂರಿದ್ರೆ ತಲೆ ಬಿಸಿ ಅಂತದೋಳು. ಅದೇ ಯಾವ್ದಾದ್ರು ಬಿಸಿ ಆಗ್ತದಲ್ಲ ನಿನಗೆ? ಅಲ್ಲ, ಬಿಸಿ ಆಗ್ಬೇಕು. ನೀನು ಇಷ್ಟರ ಮಟ್ಟಿಗೆ ಬಿಸಿ ಆಗಿ ಬಂದದ್ದಕ್ಕೆ ನಾವು ಸ್ವಲ್ಪ ತಡೆದದ್ದು. ಅಂದ್ರೆ ಅವಸರದ ನಿರ್ಣಯ ಎನ್ನುವುದು ನಿನ್ನ ಪ್ರಾಣಕ್ಕೆ ಹಾನಿಕಾರಕವಾದೀತು. ಅದಕ್ಕಾಗಿ ಸಾಯಬೇಡ ಕಟ ಒಂದು ಉಪಾಯ ಹೇಳ್ತೇನೆ. ಏನು? ಜೀವನದಲ್ಲಿ ಉದ್ಧಾರ ಆಗುವ ಉಪಾಯ ಹೆಣ್ಮಕ್ಳಲ್ಲಿ ಇರ್ಬೇಕು. ಹಾಗೆ ಗೊತ್ತಾ? ಹೇಗೆ? ಯೋಗ್ಯವಾದಂತ ಸಮಪ್ರಾಯದ ಹೆಣ್ಣು ನೀನು, ಯೋಗ್ಯವಾದಂತ ಮದುವೆ ಎನ್ನುವಂತ ಸಂಸ್ಕಾರಕ್ಕೆ ಒಳಗಾಗಿ ಮನೆಯನ್ನ ಸೇರಿದ ಮನೆಯನ್ನ ಬೆಳಗುವುದರೊಟ್ಟಿಗೆ ಗಂಡನಿಗೆ ಅನುಕೂಲಕರವಾಗಿ ಮನೆಯಲ್ಲಿ ಒಂದು ಆಕಾರ ಮಕ್ಕಳು ಎತ್ಕೊಂಡು ಈ ಸಂತೋಷದಲ್ಲಿ ಅವರಿಗೆಲ್ಲ ಒಳ್ಳೆ ರೀತಿಯ ಸಂಸ್ಕಾರ ಹೇಳಿಕೊಟ್ಟು ಜೀವನದಲ್ಲಿ ಉದ್ಧಾರ ಆಗುವುದನ್ನು ನೋಡು. ಇದನ್ನೆಲ್ಲ ಇಟ್ಕೊಂಡು ನಿಮಗೆಲ್ಲ ಯಾಕೆ ಬೇಕೆ? ಅವನೇ ಶೂರನಾಗಿರ್ತಾನೆ. ಮತ್ತೆ ನೀನು ಹೇಳಿದ್ಯಲ್ಲ ಹೆಣ್ಣು ಹಾಗಿರ್ಬೇಕು ಹೀಗಿರ್ಬೇಕು ಅಂತ, ಅದು ಈಗ ಹೇಳುವುದಲ್ಲ. ರಣಕ್ಷೇತ್ರಕ್ಕೆ ಬಂದವ ಯಾರೇ ಎದುರಾಳಿಯಾಗಿರ್ಲಿ ಅವರನ್ನು ಯುದ್ಧ ಮಾಡಬೇಕಾದ್ದು ಅವನ ಆದ್ಯ ಕರ್ತವ್ಯವಾಗಿರ್ತದೆ. ಅದು ಇನ್ನೊಂದಿನ ಪುರುಸತ್ ಮಾಡಿ ಮಾತಾಡ್ಬೋದು. ಬಾ ಮುಂದೆ. ನನಯಲ್ಲಿ ಹೊರಗಿದ್ದಾನೆ ಬಂದವನು ಇವನೊಬ್ಬನೇ ಅಲ್ಲ, ಇವನ ಜೊತೆ ಮತ್ತೊಬ್ಬ ಇದ್ದಾನಂತಲ್ಲ. ಎಲ್ಲಿ ಹೇಗೆ